ನಮಸ್ಕಾರ, ಶುಭ ದಿನ ಎಲ್ಲರಿಗೂ. ಈ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ದಶಮ ಸಂಭ್ರಮದ ಆವಿಷ್ಕಾರ ಯೋಗ ಅರ್ಪಿಸುವ ಯೋಗಾರೋಗ್ಯ ಜ್ಞಾನಾಮೃತ ಕಾರ್ಯಕ್ರಮದ ದಿನದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ಆತ್ಮೀಯರೇ, ನಾವು ಪ್ರಚಲಿತ ಸನ್ನಿವೇಶಕ್ಕೆ ತಕ್ಕಾಗೆ ಯೋಗಾಭ್ಯಾಸ ವಿಚಾರವನ್ನು ನಾವು ಇಷ್ಟ ತನಕ ವಿಮರ್ಶೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಅದಕ್ಕೆ ಪೂರಕವಾಗಿ ಬಹಳ ಅಗತ್ಯವಾದಂಥ ವಿಚಾರ ನಾವು ಮಾತನಾಡಲಿಕ್ಕಿದ್ದೀವಿ. ನಿನ್ನೆ ನಾನು ಹೇಳಿದ್ದೀವಿ, ಕೊರೋನಾ ರೋಗಕ್ಕೆ ಆಯುರ್ವೇದ ಮತ್ತು ಯೋಗ ಚಿಕಿತ್ಸಾತ್ಮಕವಾಗಿ ಯಾವ ರೀತಿ ಪರಿಣಾಮಕಾರಿಗೆ ಅಳವಡಿಸ್ಕೊಳ್ಬೋದು ಅನ್ನೋದರ ಬಗ್ಗೆ ಇವತ್ತು ನಾವು ಮಾತನಾಡಲಿಕ್ಕಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರುವ ಅತಿಥಿ ಶ್ರೀ ಡಾಕ್ಟರ್ ಗಣೇಶ್ ಭಟ್ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸರ್, ಡಾಕ್ಟರ್ ನಾನು ಪರಿಚಯ ಮಾಡೋದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ, ಅವರು 1989ರಲ್ಲಿ ಆಯುರ್ವೇದದಲ್ಲಿ ಪದವಿಯನ್ನು ಪೂರೈಸಿದರು. BA MS ಪದವಿಯನ್ನು ಉಡುಪಿ ಆಯುರ್ವೇದ ಕಾಲೇಜಿನಲ್ಲಿ ಪೂರೈಸಿ 1990ರಲ್ಲಿ ಯೋಗ ವಿಜ್ಞಾನದಲ್ಲಿ ಯೋಗ ಥೆರಪಿಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪದವಿಯನ್ನು KMC ಮಣಿಪಾಲದಲ್ಲಿ ಪೂರೈಸಿ 1999 ಮತ್ತು 2000 ಇಸವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಯೋಗ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ದಾರೆ. ಅವರು ಯೋಗ ವಿಜ್ಞಾನದಲ್ಲಿ MSCಯಲ್ಲಿ ಸಹ ಪ್ರಥಮ ರ್ಯಾಂಕ್ ಮತ್ತು PG ಡಿಪ್ಲೊಮಾ ಯೋಗ ಥೆರಪಿಯಲ್ಲಿ ಸಹ ಪ್ರಥಮ ರ್ಯಾಂಕ್. ಅದಕ್ಕಿಂತಲೂ ವಿಶೇಷ ಏನಂತ ಹೇಳಿದ್ರೆ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಯೋಗ ವಿಜ್ಞಾನ ವಿಭಾಗ ಪ್ರಾರಂಭವಾಗಿರೋದು 1999ರಲ್ಲಿ. ಅದರ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಯೂ ಹೌದು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತಿಸ್ತಾ ನೇರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ನಾವು ಮುಂದುವರಿತಿದ್ವಿ. ಸರ್, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿಮ್ಮ ಒಂದು ಮಾತು. ರಾಗಾದಿ ರೋಗಾನ್ ಸತತಾನ್ ಶಕ್ತಾನ್ ಅಶೇಷಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹಾನ್ ಅತಿಧಾನ್ ಜಗಾಮ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಂ ಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. V4 TV ಚಾನಲಿನ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಮಾಡುತ್ತಾ, ಈ ಕಾರ್ಯಕ್ರಮದ ಸಂಯೋಜಕರಾದಂತಹ ಕುಶಾಲಪ್ಪನವರಿಗೆ ಧನ್ಯವಾದ ಹೇಳುತ್ತಾ ಮಾತಿಗೆ ಮುಂದಡಿ ಇಡುತ್ತೇನೆ. ನಾವೀಗ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಎಲ್ಲವೂ ಇದೆ, ಆದರೆ ಯಾವುದೂ ಇಲ್ಲ. ಗೃಹಬಂಧಿಗಳು ಲಾಕ್ಡೌನ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ, ಒದ್ದಾಡುತ್ತೇವೆ, ತೊಳಲಾಡುತ್ತೇವೆ. ಕೊರೋನಾ ಎಂಬಂಥ ಮಹಾಮಾರಿ ಪ್ರಪಂಚದಾದ್ಯಂತ ಪ್ರಸರಿದಂಥ ರೀತಿಯನ್ನು ನೋಡಿ ಅದಕ್ಕೆ ಪ್ಯಾಂಡಮಿಕ್ ಅಂತೇಳಿ ಹೆಸರಿಟ್ಟುಕೊಂಡಿದ್ದೇವೆ. ಎಲ್ರಿಗೂ ಗೊತ್ತಿದೆ, ಇದು ಕೊರೋನಾ ವೈರಸ್ಸಿಂದ ಪ್ರಸಾರ ಆಗುವಂಥ ರೋಗ. ಒಂದನೇ ಅಲೆ ಈಗಾಗಲೇ ನಡೆದಾಯಿತು, ಅದರಲ್ಲಿ ಬುದ್ಧಿ ಕಲೀಲಿಲ್ಲ. ಈಗ 2ನೇ ಅಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಹೀಗೆ ಬಿಟ್ಟರೆ ಇನ್ನು 3ನೇ ಅಲೆ, 4ನೇ ಅಲೆ ಮತ್ತೆ ಹಾಗೂ ಭಗವಂತನಿಗೆ ಗೊತ್ತು. ಹಾಗಾಗಬಾರದು, ಅದನ್ನು ತಡಿಬೇಕು. 1918ರಲ್ಲಿ ಪ್ರಪಂಚದಾದ್ಯಂತ ಬಾಧಿಸಿದಂಥ ಮಹಾರೋಗ ಸ್ಪ್ಯಾನಿಷ್ ಫ್ಲೂ. ಇದರಲ್ಲಿ ಸಾವಿರಾರು ಜನ, ಆಗಿನ ಕಾಲದಲ್ಲಿ ಬಹುಶಃ ಲೆಕ್ಕವೇ ಸಿಕ್ಕಿರಲಿಕ್ಕಿಲ್ಲ, ಮೀಡಿಯಾ ಈಗಿನಷ್ಟು ಪ್ರಚಾರದಲ್ಲಿ ಇರಲಿಲ್ಲ. ಅಷ್ಟು ಜನ ಜೀವ ಕಳ್ಕೊಳ್ಬೇಕಾದಂಥ ಸಂದರ್ಭ ಬಂದಿತ್ತು. ಈಗ ಅದೇ ರೀತಿ ಸಾರ್ಸ್ ವೈರಸ್ ಎಂಬಂತಹ ರೋಗಾಣುವಿನಿಂದಾಗಿ ಕೊರೋನಾ ಹರಡುತ್ತಿದೆ. ಅದು ಮನುಷ್ಯ ಜನಿತವೋ, ಲ್ಯಾಬಲ್ಲಿ ಹುಟ್ಟಿಸಿದ್ದೋ ಅಥವಾ ಪ್ರಕೃತಿಯಲ್ಲಿ ಹುಟ್ಟಿತೋ, ಅದರ ಚರ್ಚೆ ಈಗ ಬೇಡ ಖಂಡಿತ. ಆದರೆ ಈ ಪ್ರಕೃತಿ ಈ ಸಾರ್ಸ್ ವೈರಸ್ಸಿಗೆ ಪೂರಕವಾಗಿದೆ, ಯೋಗ್ಯವಾಗಿದೆ, ಈ ಮನುಷ್ಯ ದೇಹ ಅದಕ್ಕೆ ಉತ್ತಮವಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುವ ಹಾಗೆ ಜನಜನಿತವಾಗಿದೆ. ಯಾಕೆಂದರೆ ಎಲ್ರಿಗೂ ಈ ರೋಗ ಬರ್ತಾ ಇಲ್ಲ, ಹಾಗಾಗಿ ಎಷ್ಟೋ ಜನರಿಗೆ ಬರ್ತಾ ಉಂಟು. ಇದು ಹಾಗೆ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಎಂಬಂಥದ್ದು ಇದ್ದರೆ ಈ ರೋಗ ಬರುವುದಿಲ್ಲ. ಇದೇನು ಈ ಪ್ರತಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಹೇಳಿದರೆ ಇದೇನು? ಇದನ್ನು ಸ್ವಲ್ಪ ನಾವು ವಿಮರ್ಶೆ ಮಾಡಿಕೊಳ್ಳಬೇಕಾಗ್ತದೆ. ಹೌದಾ? ಖಂಡಿತ. ನಾನು ಇಷ್ಟ ತನಕ ನಾವು ಯೋಗದ ಪರಿಭಾಷೆಯಲ್ಲಿ ಅದರ ಬಗ್ಗೆ ಒಂದು ಬೇರೆ ಬೇರೆ ಸಂದರ್ಭದಲ್ಲಿ ವಿಮರ್ಶೆ ಮಾಡಿದ್ವಿ. ಸರಿ, ಆಯುರ್ವೇದದ ರೂಪದಲ್ಲಿ ನಾವು ಪ್ರಥಮ ಬಾರಿಗೆ ಒಬ್ಬರು ವೈದ್ಯರ ಅಥವಾ ಈ ವಿಚಾರದಲ್ಲಿ ನಾನು ಮಾತನಾಡ್ತಾ ಇದ್ದೀವಿ. ಎಸ್ ಸರ್, ಪ್ರತಿರೋಧಕ ಶಕ್ತಿ ಇದು ನೋಡಿ, ನಮ್ಮ ದೇಹದಲ್ಲಿ ಇಲ್ಲದ ರೋಗಾಣುಗಳಿಲ್ಲ, ಎಲ್ಲವೂ ಇದೆ, ಕಾಲೋನಿ ಆಗಿದೆ. ಆದರೆ ಅದು ನಮ್ಮಿಂದ ಪ್ರಯೋಜನ ಪಡ್ಕೊಳ್ಳುತ್ತದೆ, ನಮಗೆ ಪ್ರಯೋಜನವನ್ನು ಕೊಡುತ್ತದೆ. ಸುಲಭದಲ್ಲಿ ಹೇಳಿದ್ರೆ ಹೊಟ್ಟೆ ಹುಳ. ಯಾರ ಹೊಟ್ಟೆಯಲ್ಲಿ ಹುಳ ಇಲ್ಲ? ಎಲ್ಲರಲ್ಲಿದೆ.
ಹೆಚ್ಚಾದರೆ ತೊಂದರೆ ಆದರೆ ಅದರಿಂದಾಗಿ ಎನಿಮಿಯಾ ಕೂಡ ಬರ್ತದೆ, ಮಹಾರೋಗಗಳು ಕೂಡ ಬರ್ತದೆ. ಅದನ್ನು ತಡೆಯುವಂಥ ಶಕ್ತಿ ದೇಹಕ್ಕೂ ಇದೆ. ಸಾಕಾಗದಿದ್ದರೆ ವೈದ್ಯಕೀಯ ಔಷಧಿಗಳನ್ನು ಪಡೆದುಕೊಳ್ಳಬೇಕಾಗ್ತದೆ. ಹಾಗೆ ಈಸ್ಟ್ ಇದೆ, ಫಂಗಸ್ ಇದೆ, ಬ್ಯಾಕ್ಟೀರಿಯಾಗಳಿದೆ, ಎಲ್ಲವೂ ಇದೆ, ನಮ್ಮೊಟ್ಟಿಗೆ ಸಾಮರಸ್ಯದ ಜೀವನವನ್ನು ನಡೆಸ್ತಾ ಇದೆ. ನಮ್ಮ ದೇಹದಲ್ಲಿ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರುವ ತನಕ ನಮಗೆ ಅದರಿಂದ ಬಾಧಕ ಇಲ್ಲ. ಯಾವಾಗ ಆ ಶಕ್ತಿ ಕುಂಠಿತ ಆಯಿತೋ ಅದು ಮತ್ತಷ್ಟು ಒಳಗೆ ನಮ್ಮ ಧಾತುಗಳನ್ನು ಪ್ರವೇಶ ಮಾಡಿ ರೋಗಕ್ಕೆ ಕಾರಣ ಆಗುತ್ತದೆ. ಹೌದಾ? ಈ ರೋಗ ಬರದಂಥ ತಡೆಯುವಂಥ ಶಕ್ತಿ ದೇಹದಲ್ಲಿ ಯಾವುದಿದೆಯೋ ಅದನ್ನೇ ಆ್ಯಂಟಿಬಾಡಿ ಅಥವಾ ಇಮ್ಯುನಿಟಿ ಅಂತಲೇ ನಾವು ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಕರೀತಾ ಇರ್ತೇವೆ. ಹಾಗಾದರೆ ಈ ರೋಗ ಬರದೇ ಇದ್ದರೆ ಇರುವಂಥ ಸ್ಥಿತಿಯೇ ಆರೋಗ್ಯ. ಹಾಗೆ ಆರೋಗ್ಯ ಅಂದರೆ ಏನು ಅಂತೇಳಿ ನನಗೆ ಪ್ರಶ್ನೆ ಬರ್ತದೆ. ಖಂಡಿತ. ಆಯುರ್ವೇದದಲ್ಲಿ ಸುಶ್ರುತಾಚಾರ್ಯರು ಸುಮಾರು 2000 ವರ್ಷಕ್ಕಿಂತಲೂ ಹಿಂದೆ ಇದನ್ನು ಬಹಳ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ಟಿದ್ದಾರೆ. ನಮ್ಮ ದೇಹದಲ್ಲಿ 7 ಧಾತುಗಳು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಎಂಬಂಥ 7 ಧಾತುಗಳು ದೇಹ ಪೋಷಣೆಯನ್ನು ಮಾಡುತ್ತಾ ವೃದ್ಧಿಗೆ ಕಾರಣ ಆಗ್ತಾ ಇರ್ತದೆ. ಹಾಗೆ ಇದಕ್ಕೆ ಪೂರಕವಾಗಿ ವಾತ, ಪಿತ್ತ, ಕಫ ಎಂಬಂತಹ ತ್ರಿದೋಷಗಳು ಧಾತುವಿನ ರೀತಿಯಲ್ಲಿ ಕೆಲಸ ಮಾಡುತ್ತಾ ಪೂರಕವಾಗಿ ಕೆಲಸ ಮಾಡುತ್ತಾ ಇದ್ದು ತ್ರಿಮಲಗಳು ಅಥವಾ ದೇಹದಲ್ಲಿ ಇರುವಂತಹ ಮಲಗಳು ಅಂದರೆ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಹೊರಗೆ ಹಾಕುತ್ತಾ ಇದ್ದರೆ ಆ ವ್ಯಕ್ತಿ ಆರೋಗ್ಯವಂತ ಅಂತೇಳಿ ನಾವು ಕರಿತೀವಿ. ನಾವು ದಿನದಲ್ಲಿ ಅದನ್ನು ಗುರುತಿಸಬೇಕು. ಇದನ್ನು ಹೇಗೆ ನಾವು ಗುರುತಿಸಿಕೊಳ್ಳುವುದು ಹೊರಗಿಂದ? ಅದನ್ನು ಕೂಡ ಚಂದ ಹೇಳಿದ್ದಾರೆ. ಅವನ ಇಂದ್ರಿಯ ಪ್ರಸನ್ನವಾಗಿರ್ತದೆ. ಅದು ಎಲ್ಲ ಇಂದ್ರಿಯಗಳು, ದೇಹದ ಅಂಗಾಂಗಗಳು ಅವುಗಳು ಕಾಡುವಂಥ ಕೆಲಸವನ್ನು ಸಮರ್ಪಕವಾಗಿ ಸಕಾಲವಾಗಿ ಮಾಡುತ್ತಾ ಇರುತ್ತದೆ. ಕಣ್ಣಿರ್ಬೋದು, ಮೂಗಿರ್ಬೋದು, ನಾಲಿಗಿರ್ಬೋದು, ಕೈ ಇರ್ಬೋದು, ಕಾಲಿರ್ಬೋದು, ಪಂಚೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಮನಸ್ಸು ಎಲ್ಲ ಕೂಡ ಅವುಗಳ ಕೆಲಸ ಸಮರ್ಪಕವಾಗಿ ಮಾಡುತ್ತಾ ಇರ್ತದೆ. ಅದನ್ನು ಪ್ರಸನ್ನ ಇಂದ್ರಿಯ ಅಂತಲೇ ಹೇಳಿದ್ದಾರೆ. ಹಾಗೆ ಮನಸ್ಸು ಪ್ರಸನ್ನವಾಗಿರ್ತದೆ, ಶಾಂತವಾಗಿರ್ತದೆ, ವ್ಯಗ್ರವಾಗುವುದಿಲ್ಲ, ಕೋಪಗೊಳ್ಳುವುದಿಲ್ಲ, ಸಮಾಧಾನ ಚಿತ್ತದಿಂದಿರುತ್ತದೆ, ಪ್ರಸನ್ನವಾಗಿರ್ತದೆ. ಇದು ಎಲ್ಲದರಿಂದಾಗಿ ಆತ್ಮ ಪ್ರಸನ್ನವಾಗಿರ್ತದೆ. ಹೀಗೆ ಯಾರಲ್ಲಿ ಇದೆಯೋ ಅವ ಆರೋಗ್ಯವಂತ ಅಂತ ಹೇಳ್ತಾರೆ. ಇದನ್ನೇ ಸುಶ್ರುತಾಚಾರ್ಯರು ಹೇಳಿದ್ದು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥಃ ಇತಿ ಅಭಿಧೀಯತೆ. ಇದು ನೋಡಿ 2000 ವರ್ಷಕ್ಕಿಂತ ಹಿಂದೆ ಹೇಳಿದ್ದಾರೆ. ಬಿಡ್ತಾ 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 ಬಂದಿದ್ದೇವೆ, ಈ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ. ಎಸ್ ಸರ್. ಈಗ ಕೊರೋನಾ ಬಂದಾಯಿತು. ಈ ಕೊರೋನಾ ಬಂದಿರೋದಕ್ಕೆ ಬೇರೆ ಬೇರೆ ರೀತಿಯ ವೈದ್ಯಕೀಯ ಚಿಕಿತ್ಸೆಗಳು ಲಭ್ಯ ಆಗ್ತದೆ. ಹೌದು. ನೇರವಾಗಿ ನಾವು ಯೋಗದ ಮುಖಾಂತರ ಅಥವಾ ಆಯುರ್ವೇದದ ಮುಖಾಂತರ ಯಾವ ರೀತಿಯ ಚಿಕಿತ್ಸಾ ಕ್ರಮವನ್ನು ಹೇಳ್ತೇನೆ. ಪ್ರಾರ್ಥನಾ ಶ್ಲೋಕದಲ್ಲಿ ನಾನು ಒಂದು ಹೇಳಿದ್ದೆ, ರಾಗ ರೋಗ. ರಾಗ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ರೋಗ ದೇಹಕ್ಕೆ ಸಂಬಂಧಪಟ್ಟಂಥದ್ದು. ಇದು ಎರಡನ್ನು ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯವಿರುವಂಥದ್ದು ಆಯುರ್ವೇದ ಮತ್ತು ಯೋಗದಲ್ಲಿ. ಆಯುರ್ವೇದ ಹೆಚ್ಚು ದೇಹದ ಮೇಲೆ ಹೆಚ್ಚು ಕೆಲಸ ಮಾಡುತ್ತದೆ, ಮನಸ್ಸಿನ ಮೇಲೂ ಕೆಲಸ ಮಾಡುತ್ತದೆ. ಯೋಗ ಮನಸ್ಸಿನ ಮೇಲೆ ಹೆಚ್ಚು ಕೆಲಸ ಮಾಡುತ್ತದೆ, ದೇಹದ ಮೇಲೂ ಕೆಲಸ ಮಾಡುತ್ತದೆ. ಇದು ಎರಡನ್ನು ಒಟ್ಟಿಗೆ ಕೊಂಡೋಗ್ಲಿಕ್ಕೆ ಯೋಗ್ಯವರಂತ ಭಾರತೀಯ ಶಾಸ್ತ್ರಗಳೇ ಈ ಆಯುರ್ವೇದ ಮತ್ತು ಯೋಗ ಹೇಳುವಂತ ಅಣ್ಣ ತಮ್ಮಂದಿರು. ಯಾವ್ದು ಅಣ್ಣ ಯಾವ್ದು ತಮ್ಮ ಅದು ಬೇಡ. ಈಗ ಇವುಗಳು ಒಟ್ಟಿಗೆ ಅವಳಿ ಜವಳಿ ಮಕ್ಕಳ ಹಾಗೆ ಭಾರತೀಯರು ಬೆಳೆದು ಬಂದಿದೆ. ಇದು ಎರಡು ಕೂಡ ಜನಜನಿತವಾಗಿ ಪ್ರಪಂಚದಾದ್ಯಂತ ಇರುವುದು ಈಗ ಭಾರತದಿಂದಾಗಿ. ಭಾರತವೇದ ಮೂಲ ಜಾಗ, ಜನರ ಮನದಲ್ಲಿ, ಜನದ ಮಾನಸದಲ್ಲಿ, ಜನಪದದಲ್ಲಿ ಬೆಳೆದು ಬಂದಂತಹ ಶಾಸ್ತ್ರ ಆಯುರ್ವೇದ. ವೇದ ಕಾಲದಿಂದಲೇ ಬಂದಂತದ್ದು ಯೋಗಶಾಸ್ತ್ರ. ಎರಡು ಕೂಡ ಒಟ್ಟೊಟ್ಟಿಗೆ ಬಂದಿದೆ. ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಅಂತೇಳಿ ಬ್ರಹ್ಮನಿಂದ ಆಯುರ್ವೇದ ಬೆಳೆದು ಬಂತು ಅಂತೇಳಿ ಹೇಳ್ತಾರೆ. ಯೋಗವು ಕೂಡ ಹಾಗೆ. ಯಾವಾಗ ಅಂತಲೇ ಗೊತ್ತಿಲ್ಲ, ವೇದ ಹುಟ್ಟಿದ್ದು ಯಾವಾಗ ಅಂತ ಗೊತ್ತಿಲ್ಲ. ಜ್ಞಾನದ ರಾಶಿಯ ವೇದದ ಖನಿ, ಅಲ್ಲಿಂದಲೇ ಬೆಳೆದು ಬಂದಂತದ್ದು. ಪತಂಜಲಿ ಅದನ್ನು ಸೂತ್ರ ರೂಪಕ್ಕೆ ತಂದಂತಹ ಪತಂಜಲಿ ಯೋಗ ಸೂತ್ರ ಈಗ ಬೇಸಿಕ್ ಗ್ರಂಥ. ಹಾಗೆ ಆಯುರ್ವೇದದಲ್ಲಿ ಸುಶ್ರುತ ಸಂಹಿತೆ, ಚರಕ ಸಂಹಿತೆ, ಅಷ್ಟಾಂಗ ಹೃದಯ ಎಂಬಂಥದ್ದು ಮೂಲ ಆಕಾರ ಗ್ರಂಥಗಳು. ಇವುಗಳು ಬೇಸಿಕ್ ಆಗಿ ಆಯುರ್ವೇದ ಮತ್ತು ಯೋಗ ಬೆಳೆದುಕೊಂಡು ಬಂದಿದೆ. ಈಗ ಆಯುರ್ವೇದದ ಮೂಲ ಉದ್ದೇಶ ಹೇಳುತ್ತೇನೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತ್ಮರಸ್ಯ ವಿಕಾರ ಪ್ರಶಮನಂಚ. ಅಂದ್ರೆ ಆರೋಗ್ಯವಂತನ ಆರೋಗ್ಯ ರಕ್ಷಣೆ ಮಾಡುವಂತದ್ದು, ರೋಗ ಬಂದ ರೋಗ ಗುಣ ಮಾಡುವಂತದ್ದು. ಎರಡು ಉದ್ದೇಶ ಇದೆ ಆಯುರ್ವೇದ. ಹೌದಾ? ಪ್ಯಾಂಡಮಿಕ್ ಬಂದಂತವರಿಗೆ ಚಿಕಿತ್ಸೆ ಮಾಡೋದು ಮಾತ್ರ ಅಲ್ಲ, ಪ್ಯಾಂಡಮಿಕ್ ಬರದವರಿಗೂ ಇನ್ನು ಮುಂದೆ ಬರದ ರೀತಿಯಲ್ಲಿ ಕೊಡಬೇಕಾದ್ದು ಆಯುರ್ವೇದದ ಕೆಲಸ. ಹೇಗೆ ಸರ್? ಪ್ರಪಂಚದಲ್ಲಿ ಸುಮಾರು ಪ್ರಪಂಚದಲ್ಲಿ ಭಾರತದ ಸುಮಾರು 130 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಇದೆ. ಈಗ ಕೇವಲ ಸುಮಾರು 3 ಕೋಟಿ ಜನರಿಗೆ ಮಾತ್ರ ಕೊರೋನಾ ಎಫೆಕ್ಟ್ ಆಗಿದೆ. ಇನ್ನುಳಿದ ಸುಮಾರು 127 ಕೋಟಿ ಜನರಿಗೆ ಬರಬಾರದು.
ಆಧುನಿಕ ಚಿಕಿತ್ಸೆಯಲ್ಲಿ ವ್ಯಾಕ್ಸಿನೇಷನ್ ಇತ್ಯಾದಿಗಳು ಮಾಡುತ್ತೇವೆ. ಎಸ್ ಆದರೂ ಇಷ್ಟು 1 ವರ್ಷದ ಕಾಲದಲ್ಲಿ ಯಾಕೆ ಬರಲಿಲ್ಲ, ಯಾಕೆ ಪ್ರಶ್ನೆ ಮಾಡೋದಿಲ್ಲ ಯಾರು? ಕರೆಕ್ಟ್. ಈಗ ವ್ಯಾಕ್ಸಿನೇಷನ್ ಯಾರ ಮನೆಯಲ್ಲಿ ಅರಸಿನ, ಅಮೃತ ಬಳ್ಳಿ, ಶುಂಠಿ, ಹಿಪ್ಪಲಿ, ಒಳ್ಳೆಮೆಣಸು ಇತ್ಯಾದಿಗಳಿಂದ ಅವರವರಿಗೆ ಗೊತ್ತಿರುವ ರೀತಿಯಲ್ಲಿ ಅಥವಾ ಮಾಧ್ಯಮದಿಂದ ತಿಳಿದುಕೊಂಡು ಅಥವಾ ವೈದ್ಯರಿಂದ ತಿಳಿದುಕೊಂಡು ಎಸ್ ಕಷಾಯ ಮಾಡಿ ಕುಡಿಯದಂತಹ ಮನೆ ಎಲ್ಲಿಂಟು? ಕರೆಕ್ಟ್. ಇದು ಅವರಿಗೆ ಪ್ರಕೃತಿ ಜನವಾಗಿ ಬಂದಂತಹ ಸೊತ್ತು. ಇದುವೇ ಆಯುರ್ವೇದ. ಎಸ್ ಎಸ್ ವಾತಪಿತ್ತ ಕಫ ದೋಷದ ಮೂಲಕವಾಗಿ ಇದನ್ನು ವಿವರಣೆ ಕೊಡುತ್ತಾ ಸಪ್ತಧಾತು, ತ್ರಿದೋಷ, ತ್ರಿಮಲ ಎಂಬಂಥದ್ದು ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡುತ್ತಾ ಈ ತ್ರಿದೋಷಗಳು ಯಾವಾಗ ಧಾತುಗಳ ಮೇಲೆ ಪ್ರಕುಪಿತವಾಗುತ್ತದೋ ಆವಾಗ ರೋಗಕ್ಕೆ ಕಾರಣ ಆಗುತ್ತೆ. ಹೌದಾ? ಈ ಕೊರೋನಾ ಎಂಬಂಥ ರೋಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು. ಹೌದು, ನೇರವಾಗಿ ಇದು ಪುಪ್ಪುಸಕ್ಕೆ ಸಂಬಂಧಪಟ್ಟಂಥದ್ದು. ಎಸ್ ಪುಪ್ಪುಸ ಹೇಳುವಂಥದ್ದು, ಶ್ವಾಸಕೋಶ ಹೇಳುವಂಥದ್ದು ಕಫದ ಸ್ಥಾನ ಅಂತೇಳಿ ಆಯುರ್ವೇದ ಒಪ್ಪಿಕೊಂಡಿದೆ. ಕರೆಕ್ಟ್. ಉರಸ್ಥಾನ ಹೇಳುವಂಥದ್ದು ನಾಭಿ ಅಂತ ಮೇಲೆ ಇರುವಂಥ ಜಾಗ, ಇದು ಕಫಕ್ಕೆ ಸಂಬಂಧಪಟ್ಟ. ನಾಭಿ ಅಂತ ಕೆಳಗಿರುವಂಥದ್ದು ವಾತಕ್ಕೆ. ವಾತ. ನಾಭಿ ಸ್ಥಾನ ಪಿತ್ತಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ ಆಯುರ್ವೇದ ವಿವರಣೆ ಕೊಡುತ್ತದೆ. ಓಕೆ. ಹಾಗೆ ಕಫಜನ್ಯವಾದಿ ಇದು. ಎಸ್ ಹೌದು. ಆಗಂತುಕ ವ್ಯಾಧಿ ವೈರಸ್, ಸಾರ್ಸ್ ವೈರಸ್ಗಳನ್ನು ಹೊರಗಿಂದ ಬರುವಂಥದ್ದು. ಕರೆಕ್ಟ್. ಓಕೆ. ನಮ್ಮ ದೇಹದಲ್ಲಿ ಆಗಲೇ ಹೇಳಿದಾಗ ಇಮ್ಯುನಿಟಿ ಶಕ್ತಿ ಯಾವಾಗ ಕಡಿಮೆ ಆಗ್ತದೋ ಆವಾಗ ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡುತ್ತೆ. ಖಂಡಿತ. ಹೌದಾ? ಹೌದು. ಇಮ್ಯುನಿಟಿ ಶಕ್ತಿಯನ್ನು ಉಳಿಸ್ಕೊಳ್ಬೇಕು. ಇದಕ್ಕೆ ಆಯುರ್ವೇದ ಔಷಧ ಮನೆ ಮದ್ದಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ಎಸ್. ಹಾಗೆಯೇ ಆಯುರ್ವೇದದಲ್ಲಿ ದಿನಚರಿಯನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಹೌದು. ದಿನಚರಿ ಅಂದರೆ ದಿನ ಬೆಳಗಿಂದ ರಾತ್ರಿ ತನಕ ನೀವು ಮಾಡುವಂಥ ಕೆಲಸಗಳು ಹೇಗಿರಬೇಕು, ಕರೆಕ್ಟ್. ನಿಮ್ಮ ದೇಹ ಹೇಗಿರಬೇಕು, ನಿಮ್ಮ ಮನಸ್ಸು ಬುದ್ಧಿಮತ್ತೆ ಹೇಗಿರಬೇಕು, ಸಾಮಾಜಿಕವಾಗಿ ನೀವು ಹೇಗೆ ವರ್ತಿಸ್ಕೊಳ್ಬೇಕು, ಇದನ್ನು ತಿಳಿ ಹೇಳುತ್ತದೆ. ಹೌದು. ಹಾಗೆ ಋತುಚರ್ಯೆ, ಸದ್ವೃತ್ತ ಇತ್ಯಾದಿಗಳನ್ನು ಆಯುರ್ವೇದ ತುಂಬ ದೀರ್ಘವಾಗಿ ವಿವರಣೆ ಕೊಟ್ಟು ಹೇಳ್ತಾರೆ. ಅದನ್ನು ಪಾಲನೆ ಮಾಡ್ಕೊಂಡಿತ್ತು ಅಂತ ಇದ್ರೆ ರೋಗ ಬರುವಂಥ ಸಂದರ್ಭಗಳು ತುಂಬ 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 ಕಡಿಮೆ. ಉದಾಹರಣೆಗೆ ವ್ಯಾಯಾಮ ಮಾಡ್ತಾರೆ ಎಲ್ಲರೂ. ಎಷ್ಟು ವ್ಯಾಯಾಮ ಮಾಡಬೇಕು ಯಾರಾದ್ರೂ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಬೆವರು ಅರ್ದು ಇನ್ನೇನು ಸಾಧ್ಯ ಆಗುವುದಿಲ್ಲ ಅಂತ ಹೇಳೋ ರೀತಿಯಲ್ಲಿ ಮಾಡ್ತಾರೆ. ಜಾಗಿಂಗ್ ಮಾಡ್ತಾರೆ, ರನ್ನಿಂಗ್ ಮಾಡ್ತಾರೆ. ಎಷ್ಟುವರೆಗೆ? ಅರ್ಧ ದಾರಿಯಲ್ಲಿ ಕೊಲಾಪ್ಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಹೋಗೋ ತನಕ ರನ್ನಿಂಗ್ ಮಾಡ್ತಾರೆ. ಖಂಡಿತ ಮಾಡಬಾರ್ದು. ದೇಹದ ಅರ್ಧ ಶಕ್ತಿ ಮುಗಿಯೋ ತನಕ ಮಾತ್ರ ವ್ಯಾಯಾಮ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಈಗ ನಾನು ನೇರವಾಗಿ ಚಿಕಿತ್ಸೆಯ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾಗ್ತದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಆಯ್ತು. ಲಕ್ಷಣಗಳನ್ನು ಸ್ವಲ್ಪ ಹೇಳಬೇಕಾಗ್ತದೆ. ಜ್ವರ ಬರ್ತದೆ, ಶೀತದ ಹಾಗೆ ಆಗ್ತದೆ, ಮೈಕೈ ನೋವಾಗ್ತದೆ, ಆಯಾಸ ಶುರುವಾಗ್ತದೆ, ಕೆಲವರಿಗೆ ಗಂಟಲು ನೋವು ಶುರುವಾಗ್ತದೆ. ಅವರು ಇವರು ಅದು ಇದು ಮದ್ದು ಮಾಡ್ತಾರೆ. ಒಂದು ದಿವಸ ಆಗೋ ಕಡಿಮೆ ಆಗಿದ್ರೆ ಮತ್ತೆ ವೈದ್ಯರ ಹತ್ರಕ್ಕೆ ಬರುತ್ತೆ. ಹೆಚ್ಚಿನವರದ್ದು ಪರಿಸ್ಥಿತಿ ಹಾಗೆ ಒಂದು 2 ದಿವಸ ಆಗೋ ಆಯಾಸ ಜಾಸ್ತಿ ಆಗ್ತಾ ಹೋಗ್ತದೆ. ಜ್ವರ ಒಂದು ಸ್ವಲ್ಪ ಹೆಚ್ಚಾಗಿರ್ಬಹುದು ಅಥವಾ ಹಾಗೆ ಇರಬಹುದು. ಕೆಮ್ಮು ಶುರುವಾಗ್ತದೆ. ಮಾತನಾಡ್ಲಿಕ್ಕೂ ಕಷ್ಟ ಆಗೋ ರೀತಿಯಲ್ಲಿ ಕೆಮ್ಮು ಜಾಸ್ತಿ ಆಗ್ತದೆ. ಆವಾಗ ಅದರ ಅರ್ಥ ಏನು ಅಂದ್ರೆ ಅದು ಶ್ವಾಸಕೋಶದಲ್ಲಿ ಆಲ್ವೆಲೈ ಅಂದ್ರೆ ಗಾಳಿ ಚೀಲಕ್ಕೆ ಅಟ್ಯಾಕ್ ಆಗಿದೆ ಅಂತ. ಶ್ವಾಸಕೋಶ ಪುಪ್ಪುಸ ಇದು ಕಫದ ಜಾಗ ಅಂತಲ್ಲ ಆಗಾಗಲೇ ಹೇಳಿದಾಗೆ ಮ್ಯೂಕಸಲ್ ಸೆಕ್ರೇಷನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಆಲ್ವೆಲಿಯಲ್ಲಿ ಇರುವಂತಹದ್ದು ಈ ನಾವು ತಕ್ಕೊಂಡಂತ ಆಮ್ಲಜನಕ ಅಥವಾ ಗಾಳಿ ಪ್ರಾಣವಾಯು ಇದು ರಕ್ತಕ್ಕೆ ಸೇರುವಂತಹ ಜಾಗ ಆಲ್ವೆಲೆ. ಅಲ್ಲಿ ಯಾವಾಗ ಕಫ ತುಂಬಿತು ರಕ್ತಕ್ಕೆ ಸೇರ್ಲಿಕ್ಕೆ ಆಗುದಿಲ್ಲ. ಮುಂದಿನ ಸ್ಥಿತಿಯೇ ಉಸಿರಾಟದ ತೊಂದರೆ ಬರಬಹುದು. ಅದು ತುಂಬಾ ಕಷ್ಟ ಆಗ್ತದೆ ಆ ಚಿಕಿತ್ಸೆ ಮಾಡ್ಲಿಕ್ಕೆ. ಅಲ್ಲಿಗೆ ಮುಟ್ಟುವುದಕ್ಕಿಂತ ಮೊದಲೇ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದನ್ನು ಜ್ವರ ಒಂದು 30-35 ವಿಧದ ಜ್ವರವನ್ನು ಮಾತ್ರ ಆಯುರ್ವೇದದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದರಲ್ಲಿ ವಿಷಮ ಶೀತ ಜ್ವರಕ್ಕೆ ಇದನ್ನು ಸೇರಿಸಿಕೊಳ್ಳಿಕ್ಕಾಗ್ತದೆ. ವಿಷಮ ಶೀತ ಜ್ವರದ ರೀತಿಯಲ್ಲಿ ಇದನ್ನು ಚಿಕಿತ್ಸೆ ಕೊಡಿತು ಅಂತ ಇದ್ರೆ, ಶುರುವಿಂದಲೇ ಕೊಟ್ಟಿತ್ತು ಅಂತ ಇದ್ರೆ ಆ ಮುಂದಿನ ಸ್ಥಿತಿಗೆ ಹೋಗೋದೇ ಇಲ್ಲ. ಅದು ನಾನು ಚಿಕಿತ್ಸೆ ಕೊಟ್ಟಂಥದ್ದಲ್ಲಿ ಹಾಗೇ ಆಗಿದೆ. ವೀಕ್ಷಕರೇ, ಬಹಳ ವೈದ್ಯಕೀಯ ಪರಿಭಾಷೆಯಲ್ಲಿ ಅವರು ನಮಗೆ ಯೋಗ, ಆಯುರ್ವೇದ ಮತ್ತು ಯೋಗಕ್ಕೆ ಸಂಬಂಧಪಟ್ಟಾಗೆ ವಿವರಿಸ್ತಾ ಬಂದಿದ್ದಾರೆ. ವೈದ್ಯರು ಕೊರೋನಾ ಪೇಷಂಟ್ಗೆ ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ನೀಡಿದ್ದಾರೆ. ಯಾಕೆಂದರೆ ನನಗೆ ಗೊತ್ತಿರುವಂಥ ಕೋವಿಡ್ ಪಾಸಿಟಿವ್ ಆಗಿರುವಂಥ ಪೇಷಂಟೇ ನನಗೆ ಒಂದು ರೆಫರೆನ್ಸ್ ಕಾಲ್ ಮಾಡಿ ಹೇಳಿದರು. ನಾನು ಬಹಳ ಪರಿಣಾಮಕಾರಿಯಾಗಿ ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದೀನಿ. ಯಾವ ರೀತಿಯ ಚಿಕಿತ್ಸೆಯನ್ನು ನನಗೆ ಅಳವಡಿಸಿದರು ಅನ್ನುವಂಥದ್ದನ್ನು ಸಹ ಅವರು ವಿವರಿಸ್ತಾರೆ. ಖಂಡಿತವಾಗಿಯೂ ಅವರ ಹತ್ರ ಇನ್ನು ಮುಂದಿನ ಅವಧಿಯಲ್ಲಿ ಥೆರಪಿಟಿಕಲಿ ಪ್ರಿವೆಂಟ್ ಮಾಡಿಕೊಳ್ಳಲಿಕ್ಕೆ ಮತ್ತು ಆ ರೋಗ ಬಂದವರು ಹೇಗೆ ಸರಿಯಾಗಲಿಕ್ಕೆ ಚಿಕಿತ್ಸೆ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ವಿಮರ್ಶೆ ಮಾಡುವ. ಅದರ ಮಧ್ಯದಲ್ಲಿ ಒಂದು ಚಿಕ್ಕ ವಿರಾಮ.
ಎಸ್ ಸರ್, ನಾನು ನಿಮ್ಮ ಹತ್ರ ನೇರವಾಗಿ ಈಗ ಟ್ರೀಟ್ಮೆಂಟ್ ಕಡೆಗೆ ಗಮನ ಕೊಡಿಸ್ತೀನಿ. ಹೇಳಿ ಸರ್. ಕೊರೋನಾ ಪಾಸಿಟಿವ್ ಆದವರು ನಿಮ್ಮ ಹತ್ರ ಚಿಕಿತ್ಸೆಗೆ ಬಂದವರಿಗೆ ಅವರ ಪರಿಸ್ಥಿತಿ ಹೇಗಿತ್ತು ಮತ್ತು ರಿಕವರಿಯ ಸ್ಪೀಡ್ಗಳ ಬಗ್ಗೆ ನಮಗೆ ಒಂದು ಸ್ವಲ್ಪ ನಿಮ್ಮ ಅನುಭವ ನಮ್ಮೊಟ್ಟಿಗೆ. ಸರಿ, ಈಗಾಗಲೇ ಲಕ್ಷಣಗಳನ್ನು ಹೇಳಿದೆ. ಹೌದು. ಚಿಕಿತ್ಸೆಯ ಕ್ರಮವನ್ನು ಹೇಳುತ್ತೇನೆ ಹೇಗೆ ಮಾಡಬೇಕಿತ್ತು ಅಂತೇಳಿ. ವಿಷಮ ಶೀತ ಜ್ವರ ಅಂತೇಳಿ ಹಾಗಾಗಲೇ ಹೇಳಿದೆ. ಜ್ವರ ಬಂದ ಕೂಡಲೇ ಆಯುರ್ವೇದದ ರೀತಿಯ ದೀಪನ ಪಾಚನವಾದಂಥ ಔಷಧವನ್ನು ಕೊಡಬೇಕು. ಓಕೆ. ಹೊರಗಿಂದ ಟೆಂಪರೇಚರ್ ಕಡಿಮೆ ಆಗುವಂಥ ಚಿಕಿತ್ಸೆ ಆಯುರ್ವೇದದಲ್ಲಿ ಕೊಡುವಂತಹ ಪದ್ಧತಿ ಇಲ್ಲ. ಓಕೆ. ದೇಹದ ಉಷ್ಣತೆ, ದೇಹ ಆ ರೋಗಾಣುವಿನೊಟ್ಟಿಗೆ ಅಥವಾ ಬಾಹ್ಯವಾಗಿ ಯಾವ್ದು ಬಂತು, ಆಗಂತಕವಾಗಿ ಯಾವ್ದು ತೊಂದರೆ ಬಂತು, ಅದನ್ನು ಸ್ಟ್ರಗಲ್ ಮಾಡಿ ಹೊರಗೆ ಹಾಕುವಂತಹ ಒಂದು ಕೆಲಸ ದೇಹ ಮಾಡ್ತದೆ ಎಂಬುದನ್ನು ತಿಳಿಸ್ತದೆ. ಅದಕ್ಕೆ ಪೂರಕವಾದ ವಾತಾವರಣವನ್ನು ದೇಹದಲ್ಲಿ ಉತ್ಪತ್ತಿ ಮಾಡಿಕೊಳ್ಳಬೇಕು. ಆವಾಗ ಜೀರ್ಣ ಶಕ್ತಿ ಕಡಿಮೆ ಆಗಿರುತ್ತದೆ, ತೆಕ್ಕೊಂಡಂತ ಆಹಾರ ಜೀರ್ಣ ಆಗುದಿಲ್ಲ. ಅದಕ್ಕೆ ದೀಪನ ಪಾಚನವಾದಂತಹ ಔಷಧವನ್ನು ಕೊಡುವಂತದ್ದು ಆಯುರ್ವೇದ ಪದ್ಧತಿ. ಅದ್ಭುತ. ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ನಾಗೆ ಅಥವಾ ಎಲೋಪತಿಕ್ ಟ್ರೀಟ್ಮೆಂಟ್ನಾಗೆ ಶಮನ ಮಾಡಿಲ್ಲ, ಕೂಡಲೇ ಶಮನ ಮಾಡೋದಿಲ್ಲ. ಹೀಗೆ ಒಂದು 2-3 ದಿವಸ ಆಯ್ತು ಅಂತ ದೇಹ ಪ್ರಚೋದನೆಗೊಂಡು ಇದನ್ನು ಹೋಗಲಾಡಿಸುತ್ತದೆ. ನಾನು ಮಾಡಿದ್ದು ಅದೇ ರೀತಿ. ನನ್ನಲ್ಲಿಗೆ ಜ್ವರ ಶೀತ ಅಂತೇಳಿ ಚಿಕಿತ್ಸೆಗೆ ಬಂದ್ರು ಸ್ವಲ್ಪ ಸುಸ್ತಾಗ್ತದೆ ಅಂತ ಹೇಳಿ ಆ ಲಕ್ಷಣಗಳು ನೋಡಿದ ಕೂಡ ನನಗೆ ಅಂದಾಜಾಯ್ತು. ಮರುದಿವಸ ಪರೀಕ್ಷೆ ಮಾಡಿಸಬೇಕು ಅಂತ ಹೇಳಿದೆ. ಯಾಕಂದ್ರೆ ಈಗಿನ ಕ್ರಮದಲ್ಲಿ ಅದು ಪ್ಯಾಂಡಮಿಕ್ ಇರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹಾಗೆ ಲಕ್ಷಣ ಬಂತು ಅಂದ್ರೆ ಅದಕ್ಕೆ ಕೊರೋನಾ ಇದು ಮಾಡಬೇಕು ಅಂತ ಹೇಳುತ್ತೇವೆ, ಟೆಸ್ಟ್ ಮಾಡಬೇಕು. ಹಾಗೆ ಟೆಸ್ಟ್ ಮಾಡಿಸಿದ್ರು. ಅದಕ್ಕಿಂತ ಮೊದಲೇ ನಾನು ಚಿಕಿತ್ಸೆ ಪ್ರಾರಂಭ ಮಾಡಿದ್ದೇನೆ. ಅದು ರಿಪೋರ್ಟ್ ಬರುವಾಗ 3 ದಿವಸ ಆಗಿದೆ. ಆ 3 ದಿವಸದಲ್ಲಿ ದೀಪನ ಪಾಚನವಾಗಿರುವಂತಹ ಔಷಧಿಗಳು ಯಾವುದು ಅಂತೇಳಿ ಪ್ರತ್ಯೇಕವಾಗಿ ಹೇಳುದಿಲ್ಲ, ಇತ್ಯಾದಿ ಅಂತೇಳಿ ಹೇಳ್ತೇನೆ. ಹಾಗೆ ಅದನ್ನು ಕೊಡ್ತಾ ಹೋದೆ. ನಿಶಕ್ತಿ ಮರುದಿವಸಕ್ಕೆ ಜಾಸ್ತಿ ಆಯ್ತು. ಆಕ್ಸಿಮೀಟರ್ ತರಬೇಕು ಅಂತ ಹೇಳಿದೆ, ಟೆಂಪರೇಚರ್ ನೋಡಿ ಹೇಳ್ಬೇಕು ಅಂತ ಹೇಳಿದೆ. ನಮ್ಮ ಮನೆಗೆ ನಾನು ಬರುದಿಲ್ಲ ಅಂತ ಹೇಳಿದೆ. ಫಸ್ಟಿಗೆ ಹೋಗಿ ಅವರು ಬಂದಿದ್ರು, ನಾನು ಸಿಕ್ಕಿದ್ದೆ, ನೋಡಿ ಚಿಕಿತ್ಸೆ ನೋಡಿದೆ. ಈಗ ಬರುವಂತ ಸಂದರ್ಭ ಇಲ್ಲ, ಹಾಗೆ ಬರಬಾರದು, ಹಾಗೆ ಚಿಕಿತ್ಸೆ ಒಳ್ಳೆ ರೀತಿಯಲ್ಲಿ ಕೊಡ್ತೇನೆ, ಹೆದರ್ಬೇಡಿ ಅಂತ ಹೇಳಿ ಧೈರ್ಯ ತುಂಬುತ್ತಾ ಇದ್ದೆ. ದಿನಕ್ಕೆ 3-4 ಸರ್ತಿ ಅವ್ರು ಮಾಡ್ತಿದ್ರು, ನಾನು ಮಾಡ್ತಿದ್ದೆ. ಕೆಲವೊಮ್ಮೆ ಅವರಿಗೆ ಫೋನ್ ಎತ್ತಲಿಕ್ಕೂ ಆಗ್ತಿರ್ಲಿಲ್ಲ, ಅವ್ರ ಮನೆಯವರು ಮಾಡಿ ಹೇಳ್ತಾ ಇದ್ರು. ನಾನು ಅವರಿಗೆ ಸಮಾಧಾನ ಕೊಡ್ತಿದ್ದೆ, ಧೈರ್ಯ ಕೊಡ್ತಾ ಇದ್ದೆ. ಆಹಾರದ ಕ್ರಮವನ್ನು ಹೇಳ್ತಾ ಇದ್ದೆ, ಹೆಸರಿನ ಉಪಯೋಗವನ್ನು ಹೇಳ್ತಾ ಇದ್ದೆ. ಗಂಜಿ ಮತ್ತು ಹೆಸರು, ನಾವು ಹುಗ್ಗಿ ಅಂತಲ್ಲಿ ಯಾವ್ದನ್ನು ಹೇಳ್ತೇವೆ ಅದನ್ನು ತಗೊಳ್ಳಿಕ್ಕೆ ಹೇಳ್ತಾ ಇದ್ದೆ. ಹಾಗೆ ಮರದ 2ನೇ ದಿವಸ ಕೇಳಿದ್ರು, ಉದ್ದಿನ ಹಿಟ್ಟು ಕಡ್ದಿಟ್ಟು ದೋಸೆ ಮಾಡ್ಬೋದಾ ಅಂತ ಕೇಳಿದ್ರು. ಖಂಡಿತ ಉದ್ದು ಉಪಯೋಗಿಸಬೇಡಿ ಅಂತ ಹೇಳಿದ್ರೆ, ಉದ್ದು ಜೀರ್ಣಕ್ಕೆ ಗುರು, ಅದು ಜೀರ್ಣಕ್ಕೆ ಕಷ್ಟ ಆಗ್ತದೆ, ಹಾಗಾಗಿ ಅದನ್ನು ಉಪಯೋಗ ಮಾಡಬೇಡಿ ಹೇಳಿದ್ರೆ, ಬೇಕು ಅಂತ ಇದ್ರೆ ನೀರು ದೋಸೆ ಮಾಡಿ ಅಂತ ಹೇಳಿದ್ರೆ ಅಕ್ಕಿ ಮಾತ್ರ, ಅಥವಾ ಗಂಜಿ ಊಟ ಮಾಡಿ, ಹಾಗೆ ತರಕಾರಿ ಉಪಯೋಗ ಮಾಡಿ. ಅವರಿಗೆ ಜಗಲಿಕ್ಕೆ ಆಗುತ್ತಂತಲ್ಲಿ ಮಿಕ್ಸಿಯಲ್ಲಿ ಹಾಕಿ ಅರ್ಧ ಬೇಕಾದ್ರೆ ಕೊಡಿ ಅಂದೆ. ಹಾಗೆ ಹಣ್ಣುಗಳನ್ನು ಉಪಯೋಗಕ್ಕೆ ಹೇಳಿದೆ. ಕಫ ವೃದ್ಧಿ ಮಾಡದ ರೀತಿಯ ಮೋಸಂಬಿ, ಆರೆಂಜ್, ದಾಳಿಂಬೆ, ಈ 2-3 ಹಣ್ಣನ್ನು ಈ 2-3 ಹಣ್ಣನ್ನು ಮಾತ್ರ ತರಿಸಿ ಅವರಿಗೆ ತರಲಿಕ್ಕೆ ಆಗದಕ್ಕೆ ನಾನೇ ತರಿಸಿಕೊಟ್ಟಿದ್ದೇನೆ. ಇದನ್ನು ಜ್ಯೂಸ್ ಮಾಡಿ ದಿನಕ್ಕೊಮ್ಮೆ ಕುಡೀರಿ ಅಂತ ಹೇಳಿದೆ. ಮತ್ತು ನಿಶಕ್ತಿ ಅಂತ ಆಗ್ತದೆ ಎಂಬುದಕ್ಕೆ ಎಲೆಕ್ಟ್ರೋಲೈಟ್ ಬೇಕಿದ್ರೆ ತರಿಸಿ ಕೊಡಬಹುದು ಅಂದೆ. ದಿನಕ್ಕೆ 1-2 ಸರ್ತಿ ಅದನ್ನು ಕೊಡಿದ್ರು. ಹಾಗೆ ದಿನಕ್ಕೆ ಅವರ ಶಕ್ತಿ ವೃದ್ಧಿ ಆಗ್ತಾ ಬಂತು. 3 ದಿವಸ ಮಾತ್ರ ಅವರು ದಿನಕ್ಕೆ 3 ಸರ್ತಿ ಹೇಳ್ತಾ ಇದ್ರು, ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ, ಅಡ್ಮಿಟ್ ಮಾಡಬೇಕು. ಆಕ್ಸಿಮೀಟರ್ನಲ್ಲಿ 92 ಬಂದಿತ್ತು, 90 ಬಂದಿತ್ತು, ಒಂದ್ಸರ್ತಿ 89-88ಕ್ಕೆ ಬರ್ಲಿಕ್ಕೆ ಶುರುವಾಯಿತು. ಹೆದರ್ಬೇಡಿ ಅಂತ ಧೈರ್ಯ ಕೊಟ್ಟೆ. 1 ಗಂಟೆ ನೋಡುವ ಅಂತ ಹೇಳಿದ್ರು. 1 ಗಂಟೆ ಕಳೆದು ನೋಡುವ 90 ಅಂತ ಹೇಳಿದ್ರು. ಸರಿ ನೋಡುವ, ನಾಳೆಗೆ ನೋಡುವ ಅಂತ ಹೇಳಿದ್ರು. ಮರು ದಿವಸ 92 ಬಂತು. ಹೇಗಿದ್ದಾರೆ ಕೇಳಿದೆ. ನಿನ್ನೆಗಿಂತ ಸ್ವಲ್ಪ ಆದಿತ್ತು, ಅವರಷ್ಟಕ್ಕೆ ಎದ್ದು ಊಟ ಮಾಡಿದ್ದಾರೆ, ಲ್ಯಾಟ್ರಿನಿಗೆಲ್ಲ ಹೋಗೋ, ಟಾಯ್ಲೆಟ್ಗೆ, ವಾಶ್ರೂಮಿಗೆ ಹೋಗೋ, ತಲೆ ತಿರುಗಲಿಲ್ಲ, ಬೀಳಲಿಲ್ಲ ಎಂಬಂತ ಹೇಳಿದ್ರು. ಹಾಗೆ ಅಲ್ಲಿಂದ 3ನೇ ದಿವಸದಿಂದ ಅವರು ಹುಷಾರಾಗಲಿಕ್ಕೆ ಶುರು ಮಾಡಿದ್ರು. ದಿನೇ ಹುಷಾರಾಗ್ತಾ ಸುಮಾರು 10 ದಿವಸದಲ್ಲಿ ಮಾಮೂಲು ಉಳಿದವರಂತೆ ಆದರು. ಅದರ ಪ್ರೋಟೋಕಾಲ್ ಪ್ರಕಾರ 2 ವಾರ ಹೊರಗೆ ಬರ್ಲಿಕ್ಕೆ ಬರಬಾರದು ಅಂತ ಇರೋ ಕಾರಣ ಹೊರಗೆ ಬರಲಿಲ್ಲ. ಇದರಲ್ಲಿ ನಾನು ಮುಖ್ಯವಾಗಿ ಉಪಯೋಗಿಸಿದಂಥದ್ದು ಕೆಲವು ಔಷಧಿಗಳ ಹೆಸರು ಮಾತ್ರ ಹೇಳ್ತೇನೆ, ಎಷ್ಟೆಷ್ಟು ಪ್ರಮಾಣ ಇತ್ಯಾದಿಗಳು ಹಾಗೆ ಹೇಳಬಾರದು. ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಮೃತ್ಯುಂಜಯ ರಸ ಉಪಯೋಗಿಸ್ತೇನೆ, ನನಗೆ ತ್ರಿಭುವನ ಕೀರ್ತಿ ಉಪಯೋಗಿಸ್ತೇನೆ, ಸುದರ್ಶನ ಬಟ್ಟಿ ಉಪಯೋಗಿಸ್ತೇನೆ, ಸಂಶಮನ ಬಟ್ಟಿ ಉಪಯೋಗಿಸ್ತೇನೆ. ಹಾಗೆಯೇ ಅಮೃತಾರಿಷ್ಟ, ಪಿಪ್ಪಲ್ಯಾಸವ, ಚವನಪ್ರಾಶ, ಅಶ್ವಗಂಧಾರಿಷ್ಟ, ದ್ರಾಕ್ಷಾರಿಷ್ಟ ಈ ಔಷಧಿಗಳನ್ನು ಉಪಯೋಗಿಸ್ತೇನೆ. ಇದು ಅಲ್ಲದೆ ನನ್ನದೇ ಒಂದು ತಯಾರಿಯಾದಂಥ ಸಂಜೀವನಿ ಹೇಳುವಂಥ ಚೂರ್ಣವನ್ನು ಮುಖ್ಯವಾಗಿ ಉಪಯೋಗಿಸ್ತೇನೆ. ಬರದಂತೆ ತಡಿಲಿಕ್ಕೂ, ಬಂದರೆ ಗುಣ ಮಾಡಲಿಕ್ಕೂ, ಮುಂದಿನ ಅದನ್ನು ಆರೋಗ್ಯದ ವೃದ್ಧಿಗೆ ಬೇಕಾಗಿಯೂ ಈ ಸಂಜೀವನಿ ಹೇಳುವಂಥ ಚೂರ್ಣವನ್ನು ತಯಾರು ಮಾಡಿ ಅದನ್ನು ಕೊಡ್ತಾ ಇದ್ದೇನೆ. ಇದರಲ್ಲಿ ವಿಶೇಷ ಏನೂ ಇಲ್ಲ. ಆಗ ನಾನು ನಿಮ್ಮ ಹತ್ರ ಹೇಳಿದ ಹಾಗೆ ಒಳ್ಳೆಮೆಣಸು, ನೆಲನೆಲ್ಲಿ, ತುಳಸಿ, ಅರಸಿನ, ನೆಲ್ಲಿಕಾಯಿ ಇತ್ಯಾದಿ ಔಷಧಿಗಳ ಪುಡಿ ಮಾತ್ರ ಇರ್ತದೆ. ಅದರ ಕಷಾಯ ತಗೊಳ್ಳಿಕ್ಕೆ ಹೇಳ್ತೇನೆ. ನಿತ್ಯ ಯಾರು ತಗೊಳ್ತಾರೆ ಅವರಿಗೆ ಆ ರೋಗ ಬರುವಂಥದ್ದು ಕಡಿಮೆ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ. ವೀಕ್ಷಕರೇ, ನಿಮ್ಮ ಪರಿಸರದಲ್ಲಿ ಸಹ
ಯಾರಿಗಾದರೂ ಕೋವಿಡ್ ಪಾಸಿಟಿವ್ ಆದ ತಕ್ಷಣ ಬೇರೆ ಬೇರೆ ಪರಂಪರೆಯ ಚಿಕಿತ್ಸೆಗೆ ಹೋಗುವಾಗ ಆಯುರ್ವೇದದ ಚಿಕಿತ್ಸೆಯ ಬಗ್ಗೆ ಈಗಲೂ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಯಾಕೆಂತೇಳಿದ್ರೆ ಚಿಕಿತ್ಸೆ ಪಡೆದಂತಹ ವ್ಯಕ್ತಿಯೇ ನನಗೆ ಈ ಕಾರ್ಯಕ್ರಮಕ್ಕೆ ಒಂದು ಪ್ರೇರಣೆ. ಯಾಕೆಂದರೆ ಅವರು ಹೇಳಿದ್ದು ಅಥೆಂಟಿಕ್ ಆಗಿ ಬಹಳ ಪರಿಣಾಮಕಾರಿಯಾಗಿ ನಾನು ಅದರಿಂದ ರಿಕವರಿ ಆಗ್ತಾ ಬಂದಿದ್ದೀನಿ. ಆದ್ದರಿಂದ ಆ ಹಂತದ ಒಂದು ಪರಿಚಯ ಜನರಿಗೆ ಆಗಬೇಕು ಅನ್ನುವಂಥ ವಿಶ್ಲೇಷಣೆ. ವೈದ್ಯರು ಮಂಗಳೂರಿನಲ್ಲಿ ನಮಗೆ ಸಿಗ್ತಾರೆ. ಮಂಗಳೂರು ಮತ್ತು ಪೈವಳಿಕೆ ಅಲ್ಲಿ ಕಡಿಮೆ. ಮಂಗಳೂರು ಕೋಡಿಯಲ್ ಬೈಲ್ನಲ್ಲಿರುವಂಥ ಸಿಟಿ ಪಾಯಿಂಟ್ ಬಿಲ್ಡಿಂಗ್ನಲ್ಲಿ ಯೋಗ ವಿದ್ಯಾ ಚಿಕಿತ್ಸಾ ಕೇಂದ್ರ ಅನ್ನುವಂತಹ ಚಿಕಿತ್ಸಾ ಕೇಂದ್ರ ನಡೆಸ್ತಾ ಇದ್ದಾರೆ. ನಾವು ಖಂಡಿತವಾಗಿ ಅವರು ನೇರವಾಗಿ ಅಲ್ಲಿ ಅವರ ಕನ್ಸಲ್ಟೇಷನ್ಗೆ ಮತ್ತು ಟ್ರೀಟ್ಮೆಂಟಿಗೆ ಲಭ್ಯರು ಇರ್ತಾರೆ. ಮುಂದಿನ ದಿವಸದಲ್ಲಿ ಅವರನ್ನು ಸಂಪರ್ಕ ಮಾಡಿ ಅಂತ ಹೇಳುತ್ತಾ, ಈಗ ಕೊರೋನಾ ಬಂದಾಯಿತು, ಇನ್ನು ಮುಂದಿನ ಹಂತದಲ್ಲಿ ಅವರು ಯಾವ ರೀತಿ, ಈಗ ನಿಮ್ಮ ಹತ್ರ ಟ್ರೀಟ್ಮೆಂಟಿಗೂ ಮಿನಿಮಮ್ ಜನ ಬಂದಿರ್ಬೋದು, ಆದರೆ ಸಾವಿರಾರು ಮಂದಿಗೆ ಮಂಗಳೂರಿನ ಪರಿಸರದಲ್ಲಿರುವವರಿಗೂ ಕೋವಿಡ್ ಪಾಸಿಟಿವ್ ಆಗಿದೆ, ಹೋಮ್ ಐಸೋಲೇಷನಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಇನ್ನು ಅವರು ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಬರದವರು ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಸರ್? ಆಯುರ್ವೇದ ಮತ್ತು ಯೋಗ ಹೇಳುವಂಥದ್ದೇ ಹಾಗೆ, ಪ್ರಿವೆಂಟಿವ್, ಕ್ಯೂರೇಟಿವ್, ಪ್ರಮೋಟಿವ್ ಅಂತ ಹೇಳಿ. ಬರದಂತೆ ತಡಿಲಿಕ್ಕೂ, ಬಂದರೆ ಅದನ್ನು ಗುಣ ಮಾಡಲಿಕ್ಕೂ, ಮುಂದೆ ಅದರಿಂದ ಆದಂಥ ತೊಂದರೆಯನ್ನು ಶಮನ ಮಾಡಲಿಕ್ಕೂ, ಆರೋಗ್ಯ ವೃದ್ಧಿ ಮಾಡಲಿಕ್ಕೂ, ಇದು ಮೂರಕ್ಕೂ ಉಪಯೋಗ ಆಗುವಂಥ ಶಾಸ್ತ್ರ ಆಯುರ್ವೇದ ಮತ್ತು ಯೋಗ. ಹಾಗೆ ಈ ರೋಗ ಬಂದವರಲ್ಲಿ ನಾನು ಇನ್ನೊಂದು ಹೇಳುವಂಥದ್ದು, ದೀರ್ಘ ಶ್ವಾಸದ ಅಭ್ಯಾಸ ಮಾಡಿ ಅಂತೇಳಿ. ಅದುವೇ ನಮ್ಮ ಉಜ್ಜಾಯಿ ಪ್ರಾಣಾಯಾಮ. ದೀರ್ಘ ಶ್ವಾಸ, ಎದೆ ತುಂಬ ತೆಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಪೂರ್ತಿ ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗ ಎದೆ ತುಂಬ ಶ್ವಾಸಕೋಶ ಪೂರ್ಣ ತೆಕ್ಕೊಳ್ತಿರೋ ಕಫಕ್ಕೆ ಜಾಗ ಕಡಿಮೆ ಆಗ್ತಾ ಹೋಗ್ತದೆ, ಅದು ಕಡಿಮೆ ಆಗ್ತಾ ಬರ್ತದೆ. ಪ್ರಾಣಾಯಾಮವನ್ನು ಇದರಲ್ಲಿ ಹೇಳುವಂತಹದ್ದು. ಅದರಲ್ಲೂ ಬ್ರಹ್ಮೇಂದ್ರ ಸರಸ್ವತಿಯವರು ಶತಯೋಗ ದೀಪಿಕದಲ್ಲಿ ಹೇಳಿದಂತಹದ್ದು ಇದನ್ನೇ, ಗಚ್ಚತ ತಿಷ್ಠತ ವಾಪಿ ಅಂತ ಕೂತ್ಕೊಂಡಿರುವಾಗ, ನಿಂತ್ಕೊಂಡಿರುವಾಗ, ಮಲಗಿರುವಾಗ ಯಾವ ಕೂಡ ಮಾಡುವುದು ದೀರ್ಘ ಶ್ವಾಸ ಮಾಡಬೇಕು ಅಂತ ಹೇಳಿ. ದಿನಚರಿಯನ್ನು ನಾವು ಪಾಲನೆ ಮಾಡಿಕೊಳ್ಳಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, ಹಲ್ಲುಜ್ಜಿ ಆದಮೇಲೆ ಉಷಪಾನ ಮಾಡಬೇಕು, ಸ್ನಾನ ಮಾಡಬೇಕು. ಸ್ನಾನ ನಂತರದಲ್ಲಿ ದೇವರಿಗೆ ದೀಪ ಹಚ್ಚಿ 1-2 ನಿಮಿಷ ಆದ್ರೂ ಕೂತು ದೇವರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯೋಗದಲ್ಲಿ ಅದನ್ನು ಹೇಳಿದ ಈಶ್ವರ ಪ್ರಣಿಧಾನ ಅಂತೇಳಿ, ಸರೆಂಡರ್ ಟು ದ ಗಾಡ್, ಸುಪ್ರೀಂ ಪವರ್. ಜ್ಞಾನದ ಖನಿ ಎಲ್ಲಿಂಟು ಅದುವೇ ಭಗವಂತ. ಅವನಿಗೆ ನಾವು ಚಿರಋಣಿಯಾಗಿದ್ದುಕೊಂಡು ಮುಂದೆ ಯೋಗ ಮಾಡಬೇಕು, ನಿತ್ಯ ಅಭ್ಯಾಸ ಮಾಡಬೇಕು. ದಿನಕ್ಕೆ ಒಂದು 40 ನಿಮಿಷದಿಂದ 1 ಗಂಟೆ ಕಾಲ ಯೋಗ ಮಾಡಿತು ಅಂತ ಹೇಳಿದ್ರೆ ದೇಹದ ಚೈತನ್ಯ ಭರಿತವಾಗುತ್ತದೆ. ದೇಹದ ಎಲ್ಲ ಅಂಗಾಂಗಗಳು ಪುಷ್ಟಿಯಾಗಿ ಬೆಳೆದು ಸಸೂತ್ರವಾಗಿ ಬೆಳೆದು ಎಲ್ಲ ಕೆಲಸ ಮಾಡಲಿಕ್ಕೆ ಯೋಗ್ಯವಾಗಿರುತ್ತೆ. ರೋಗ ಬಂದ ಮೇಲೆ ಮಾತ್ರ ಅಲ್ಲ, ಬರದಂತೆ ತಡಲಿಕ್ಕೂ ಯೋಗ ಮಾಡಬೇಕು, ನಿತ್ಯ ಯೋಗದ ಅಭ್ಯಾಸ ಮಾಡಬೇಕು. ಕೆಲವೊಂದು ಪ್ರಾಣಾಯಾಮಗಳು, ಅದಕ್ಕಿಂತ ಪ್ರಾಣಾಯಾಮ ಮಾಡಬೇಕಂತ ಬೇಸಿಕ್ ಆಗಿ ಕೆಲವೊಂದು ಆಸನಗಳನ್ನು ಗುರುಮುಖೇನ ಕಲಿತು ಮಾಡಬೇಕಾಗ್ತದೆ. ಸರಿಯಾಗಿ ಕಲಿತು ಅದನ್ನು ಯಾರು ತಿಳಿಸ್ಕೊಡ್ತಾರೋ ಹೇಳಿಕೊಡ್ತಾರೋ ಅವರಿಂದ ಕಲಿತು ಮಾಡಬೇಕು. ಟಿವಿ ನೋಡಿಕೊಂಡು, ಮಾಧ್ಯಮ ನೋಡಿಕೊಂಡು, ಪುಸ್ತಕ ನೋಡಿಕೊಂಡು ಮಾಡುವಂತ ಅಷ್ಟು ಒಳ್ಳೇದಲ್ಲ, ಅಷ್ಟು ಪರಿಣಾಮಕಾರಿ ಆಗುವುದೂ ಇಲ್ಲ. ಹಾಗೆ ಸುಮಾರು 1 ಗಂಟೆ ಮಾಡಿ ಆದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡಬೇಕು. ಸುಮಾರು 8ರಿಂದ 8:15 ಗಂಟೆ ಹೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಮತ್ತೆ ನಮ್ಮ ದಿನಚರಿ ಶುರುವಾಗ್ತದೆ. ಉದ್ಯೋಗಕ್ಕೆ ಹೋಗಬೇಕು. ಉದ್ಯೋಗದಲ್ಲಿ ಹಾಗೆ ನಾವು ಹೇಗಿರ್ಬೇಕು ಎಂಬುದನ್ನು ಕೂಡ ವಿವರಣೆ ಕೊಟ್ಟಿದೆ ಆಯುರ್ವೇದದಲ್ಲಿ. ಅದನ್ನೇ ದಿನಚರಿ ಸ್ವಸ್ಥವೃತ ಅಂತ ಹೇಳ್ತಾ ಇದ್ದೇವೆ. ಹೊರಗೆ ಹೋಗುವಾಗ ನಮ್ಮ ಪರಿಚಯದವರು ಸಿಕ್ಕಿದ್ರೆ, ಗುರು ಹಿರಿಯರು ಸಿಕ್ಕಿತ್ತು ಅಂತ ಇದ್ರೆ ನಾವಾಗಿ ಮಾತನಾಡಿಸಿಕೊಳ್ಬೇಕು, ನಮಸ್ಕಾರ ಕೊಟ್ಕೊಳ್ಬೇಕು, ಗೋವನ್ನು ಪೂಜೆ ಮಾಡಬೇಕು, ಪೂಜಿಸ್ಕೊಳ್ಬೇಕು. ಕೃಷಿ ಆಧಾರಿತವಾದಂತಹ ಭಾರತದಲ್ಲಿ ಗೋವಿಗೆ ಅಷ್ಟು ಪ್ರಾಶಸ್ತ್ಯ ಇದೆ, ಹೌದಾ? ಇನ್ನೊಬ್ಬರನ್ನು ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಬಾರದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಫಲಪುರುಷಾರ್ಥವನ್ನು ಒಂದಕ್ಕೊಂದು ಪೂರಕವಾಗಿ ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಮುಂದುವರಿತಾ ಹೋಗಬೇಕು. ಸಣ್ಣ ಒಂದು ಇರುವೆ ಇರ್ಬೋದು, ಕ್ರಿಮಿ ಇರ್ಬೋದು, ಕೀಟ ಇರ್ಬೋದು, ನನ್ನ ಆತ್ಮವೇ ಅಂತ ಹೇಳಿಕೊಂಡು ತೊಂದರೆ ಕೊಡದೆ ಅಹಿಂಸಾ ಮಾರ್ಗವನ್ನು ಪಾಲನೆ ಮಾಡಿಕೊಳ್ಳಬೇಕು. ಇದನ್ನು ಯೋಗದಲ್ಲಿ ಯಮ ನಿಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ತಯ, ಬ್ರಹ್ಮಚರ್ಯ, ಅಪರಿಗ್ರಹ, ಹಾಗೆ ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ಸು, ಅಧ್ಯಾಯ, ಈಶ್ವರ ಪ್ರಣಿಧಾನ ಇದನ್ನು ಪಾಲನೆ ಮಾಡಿಕೊಳ್ಳಬೇಕು. ನಿತ್ಯ 2 ಹೊತ್ತು ಸ್ನಾನ ಮಾಡಿಕೊಳ್ಳಬೇಕು. ದೇಹಕ್ಕೆ ಬಿಸಿ ನೀರು, ತಲೆಗೆ ತಣ್ಣೀರು, ಊರ್ಧ್ವಾಂಗಕ್ಕೆ ತಣ್ಣೀರು. ತಣ್ಣೀರು ಅಂತಲ್ಲದೆ ಫ್ರಿಜ್ ವಾಟರ್ ಅಂತಲ್ಲ ಅರ್ಥ ಅಲ್ಲ. ದೇಹದ ಟೆಂಪರೇಚರ್ಗಿಂತ ಸಮಾನ ಅಥವಾ ಒಂದು ಸ್ವಲ್ಪ ಕಡಿಮೆ ಇರುವಂತ ತಲೆಗೆ. ದೇಹಕ್ಕೆ ಬಿಸಿ ನೀರು ಉಪಯೋಗ ಮಾಡಬಹುದು. ಅದು ವಿಪರೀತ ಬಿಸಿ ಇರುವಂತದ್ದಲ್ಲ, ಉಗುರು ಬೆಚ್ಚಗಿರುವಂತ ನೀರು. ಹೀಗೆ ಸ್ನಾನ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ದಿನಕ್ಕೆ 2 ಹೊತ್ತು ಸ್ನಾನ ಮಾಡಬೇಕು. ರಾತ್ರಿ ಸ್ನಾನ ಊಟಕ್ಕಿಂತ ಮೊದಲೇ ಆಗಬೇಕು. ಬೆಳಗ್ಗೆ ಈಗಾಗಲೇ ಹೇಳಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮೊದಲೇ ಆಗುವಂತ. ಮಧ್ಯಾಹ್ನದ ಊಟ 12 ಗಂಟೆಯಿಂದ 2 ಗಂಟೆ ಒಳಗೆ ಆಗಬೇಕು. ಸಂಜೆ ಬೇಕಿದ್ರೆ ಸಣ್ಣ ಒಂದು ಆಹಾರ. ರಾತ್ರಿಯ ಊಟ ಸುಮಾರು 8ರಿಂದ 8:15 ಮುಗಿಸಬೇಕು. 10-10ವರೆಗೆ ನಿದ್ರೆ ಮಾಡಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಹೇಳ್ಬೇಕು. ವೀಕ್ಷಕರೇ, ಇಡೀ ಕಾರ್ಯಕ್ರಮದ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಕೊರೋನಾ ಪಾಸಿಟಿವ್ ಆದವರು ಸಹ
ಇನ್ನು ಮುಂದಕ್ಕೆ ಬರ್ಬೋದಾದಂಥ ತೊಂದರೆಗಳನ್ನು ದೂರ ಮಾಡೋದಕ್ಕೋಸ್ಕರ ಈ ಮಾರ್ಗಸೂಚಿಯನ್ನು ಅನುಷ್ಠಾನ ಮಾಡಿ, ಮತ್ತು ಯಾರಿಗೆ ಕೊರೋನಾ ಬಂದಿದೆಯೋ ಯಾರಿಗೂ ಕೊರೋನಾ ಬರೋದು ಬೇಡ, ಅದಕ್ಕೆ ಪೂರಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ. ಸರ್, ಕೊನೆಯ ಮಾತು ನನ್ನ ಈ ಸಂದರ್ಶನದ್ದು, ಆಯುರ್ವೇದ ಚಿಕಿತ್ಸಕರಾಗಿ, ಯೋಗ ಚಿಕಿತ್ಸಕರಾಗಿ ಜನಸಾಮಾನ್ಯರಿಗೆ ನಿಮ್ಮ ಸಲಹೆ ಹೇಳಿ ಸರ್. ಪಾತಂಜಲಿ ಮುನಿ ಹೇಳಿದಂತಹ ಒಂದು ಮಾತು ನೆನಪಾಗ್ತಾ ಉಂಟು, ಹೇಯಂ ದುಃಖಂ ಅನಾಗತಂ. ಎಸ್. ಮುಂದೆ ಬರುವಂಥ ದುಃಖವನ್ನು ಹಿಂದೆ ನಾವು ತಡ್ಕೊಳ್ಳುವ. ಎಸ್. ಇಷ್ಟವರೆಗೆ ಬಂದಂತಹ ಕೊರೋನಾ ಪೇಷಂಟ್ಗಳಿಗೆ ಆರೋಗ್ಯ ವೃದ್ಧಿಯಾಗುವ ರೀತಿಯಲ್ಲಿ ಯೋಗದ ಅಭ್ಯಾಸವನ್ನು ಮಾಡಬೇಕು. ಕರೆಕ್ಟ್. ಆಯುರ್ವೇದ ಚಿಕಿತ್ಸಾ ಕ್ರಮದಲ್ಲಿ ಚಿಕಿತ್ಸೆ ಮಾಡಿಕೊಳ್ಳಬೇಕು. ದಿನಚರಿಯ ಸ್ವಸ್ಥವ್ರತ ಋತುಚರ್ಯನ್ನು ಪಾಲನೆ ಮಾಡಿಕೊಳ್ಳಬೇಕು. ನಿತ್ಯ ಯೋಗದ ಅಭ್ಯಾಸ ಕೊರೋನಾ ಬಂದವರಿಗೆ ಮಾಡಿ. ಆಗಾಗಲೇ ಹೇಳಿದಾಗ ಸುಮಾರು 3 ಕೋಟಿ ಜನರು, ಉಳಿದ ಸುಮಾರು 127 ಕೋಟಿ ಜನಗಳು ಈಗಾಗಲೇ ಯೋಗದ ಅಭ್ಯಾಸಕ್ಕೆ ಪ್ರಾರಂಭ ಮಾಡಿಕೊಳ್ಳಿ. ಕರೆಕ್ಟ್. ಕಷಾಯ ಇತ್ಯಾದಿಗಳನ್ನು ಉಪಯೋಗ ಮಾಡಿಕೊಳ್ಳಿ. ರೋಗ ಬರದಂತೆ ತಡೀರಿ. ನಾಳೆ ಬರುವಂಥದ್ದನ್ನು ಹಿಂದೆ ತಡ್ಕೊಳ್ಳುವ. ಮುಂದೆ ನಮಗೆ ದುಃಖ ಬೇಡ, ಹಿಂದೆ ಬಂದದ್ದು ಕಳೆದು ಹೋಯಿತು. ಈ ರೀತಿಯಾಗಿ ದುಃಖ ಇಲ್ಲದಂತಹ ಜೀವನ ನಮ್ಮದು ನಿಮ್ಮದಾಗಲಿ ಎಂದು ನನ್ನ ಆಶೆ. ವೀಕ್ಷಕರೇ, ತುಂಬ ಸಂಕ್ಷಿಪ್ತವಾಗಿ ಬಹಳ ಪರಿಣಾಮಕಾರಿಯಾಗಿ ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ವಿಚಾರವನ್ನು ನಾವು ಇವತ್ತು ಹಂಚಿಕೊಂಡಿದ್ದೀರಿ. ನಾಳೆಯ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ. ಸೌಂದರ್ಯವರ್ಧಕವಾಗಿ ಯೋಗಾಭ್ಯಾಸ ಅನ್ನುವ ವಿಚಾರದಲ್ಲಿ ನಾಳೆಯ ಕಾರ್ಯಕ್ರಮದಲ್ಲಿ ಪ್ರಾತ್ಯಕ್ಷಿತೆ ನಡೆಯಲಿಕ್ಕಿದೆ. ಯಾವುದೆಲ್ಲ ಯೋಗಾಸನಗಳು ನಮಗೆ ಸೌಂದರ್ಯವರ್ಧಕವಾಗಿ ಸಹಾಯಕ್ಕೆ ಬರುತ್ತೆ ಅನ್ನುವ ವಿಚಾರವನ್ನು ನಾಳೆ ನಾವು ವಿಮರ್ಶೆ ಮಾಡುವ. ದಶಮ ಸಂಭ್ರಮದ ಆವಿಷ್ಕಾರ ಯೋಗದ ವತಿಯಿಂದ ನಡೆದಿರುವಂಥ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಡಾಕ್ಟರ್ ಕೆ ಗಣೇಶ್ ಭಟ್ ಸರ್ ಅವರಿಗೆ ಆವಿಷ್ಕಾರ ಯೋಗ ಮತ್ತು V4 ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಿಸ್ತಿದ್ವಿ. ಧನ್ಯವಾದಗಳು ಸರ್. ಸರಿಗೊಂದು ಚಿಕ್ಕ ಸ್ಮರಣಿಕೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಶುಭ ದಿನ.